ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿನ್ನೆದ ದಿನ ನಾನು ಇವಾಗ ಎದ್ದು 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆ ಎದ್ದು ಚಪಾತಿ ಎಲ್ಲ ಮಾಡಿದ್ದೀನಿ. ಈಗ ಒಂದು ಪನ್ನೀರ್ ಮಸಾಲ ಮಾಡುವಂತಿದ್ದೀನಿ, ಪನ್ನೀರ್ ಮಸಾಲ. ಹಾಗೆಯೇ ಇವತ್ತು ನನ್ನ ಮಗ ಫಸ್ಟ್ ದಿನ ಸ್ಕೂಲಿಗೆ ಹೋಗುವ ದಿನ, ಅವನಿಗೆ ಟಿಫಿನ್ಗೆ ಚಪಾತಿ ಪನ್ನೀರ್ ಮಸಾಲ ಹಾಕುವಂತ ಮಾಡ್ತಿದ್ದೀನಿ. ಮಟರ್ ಪನ್ನೀರ್ ಮಾಡ್ತಿದ್ದೀನಿ. ನಾನು ಮೊದಲೇ ಏನೆಲ್ಲ ತಗೊಳ್ತೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ನಾನು ನೋಡುವ, ಬನ್ನಿ ನೋಡ್ಕೊಂಡು ಬರುವ. ನಾನು ಏನು ತಗೊಂಡಿದ್ದೀನಿ ಎಲ್ಲ ನೋಡ್ಕೊಂಡು ಬರುವ, ಬನ್ನಿ. ಮಾಡಲಿಕ್ಕೆ ನಾನು ಪನ್ನೀರ್ ತಗೊಂಡಿದ್ದೇನೆ, ಒಂದು 1/4 kg ಅಷ್ಟು ತಗೊಂಡಿದ್ದೀನಿ ಪನ್ನೀರಲ್ಲಿ. ಮತ್ತು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಷ್ಟೇ ಇದ್ದದ್ದು, ಮತ್ತು ಇದು ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ತಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಇದು ಮಸಾಲೆಗೆ ಮತ್ತು ಒಗ್ಗರಣೆಗೆ ಟೊಮೆಟೊ ಮಸಾಲೆಗೆ, ಮತ್ತು ಇದು ಪನ್ನೀರ್ ಮಸಾಲ ಪೌಡ್ರ್ ತಗೊಂಡಿದ್ದೀನಿ. ಮತ್ತು ಬಟಾಣಿಯನ್ನು ಬೇಯಿಸಿಟ್ಟಿದ್ದೀನಿ. ನೋಡಿ, ಹೆಚ್ಚು ಬೇಯಬಾರ್ದು, ಸ್ವಲ್ಪ ಬೇಯಿಸಿಟ್ಟಿದ್ದೀನಿ ನಾನು. ನೋಡಿ, ಬೇಯಿಸಿಟ್ಟಿದ್ದೀನಿ. ಈಗ ಇದನ್ನು ಫ್ರೈ ಮಾಡುವ, ಬನ್ನಿ. ಒಂದು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ, 1-2 ಸ್ಪೂನಷ್ಟು, ಹೆಚ್ಚು ಬೇಡ. ಎಣ್ಣೆ ಹಾಕಿದಾಗ ಇವಾಗ ಇದಕ್ಕೆ ಈರುಳ್ಳಿ ಹಾಕುವ. ಫ್ರೈ ಮಾಡಬೇಕು ಈರುಳ್ಳಿ, ಸ್ವಲ್ಪ ಫ್ರೈಗೆ, ಸ್ವಲ್ಪ ಮಸಾಲೆಗೆ. ನನಗೆ ಗ್ರೇವಿ ಹೆಚ್ಚು ಬೇಕು, ಅದಕ್ಕೆ ಹೆಚ್ಚಾಗಿ ಈರುಳ್ಳಿ ಹಾಕಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಹಲ್ದಿ ಎಲ್ಲ ಹಾಕಬೇಕು. ನಾನು ಹಲ್ದಿದ್ದು ತೋರಿಸಿಲ್ಲ ಅಂತ ನೀವು ಹಲ್ದಿ ಹಾಕೋದು ಇರಬೇಡಿ, ಹಲ್ದಿ ಹಾಕಬೇಕು. ತೆಂಗಿನಕಾಯಿ ಎಲ್ಲ ಹಾಕೋದಿಲ್ಲ ನಾನು, ಗ್ರೈಂಡ್ ಇದರಲ್ಲೇ ಮಾಡೋದು ಪನ್ನೀರ್ ಮಸಾಲ. ನಾನು ಈರುಳ್ಳಿ ಹೆಚ್ಚು ಫ್ರೈ ಆಗಬೇಕಂತೇನಿಲ್ಲ, ಫ್ರೈ ಆಗುವಾಗಲೇ ಟೊಮೆಟೊ ಎಲ್ಲ ಹಾಕುವ. ಟೊಮೆಟೊ ಎಲ್ಲ ಹಾಕ್ತೀನಿ, ಏಕೆಂದರೆ ಟೊಮೆಟೊ ನನಗೆ ಒಗ್ಗರಣೆಗೆ ಬೇಡ, ಈರುಳ್ಳಿ ಮಾತ್ರ ಬೇಕು. ಟೊಮೆಟೊ ಎಲ್ಲ ಹಾಕ್ತೀನಿ. ನೀವು ಅನ್ಕೊಬೋದು ಇಷ್ಟು ತಗೊಂಡಿದ್ದೇವೆ ಅಂತ. ನನಗೆ ಗ್ರೇವಿ ಜಾಸ್ತಿ ಬೇಕಂತ ಟೊಮೆಟೊ ಜಾಸ್ತಿ ಹಾಕಿದ್ದೀನಿ. ನಿಮ್ಮ ಇಷ್ಟ ಪ್ರಕಾರ ನೀವು ಹಾಕಿ, ನನಗೆ ಗ್ರೇವಿ ಜಾಸ್ತಿ ಆಗಬೇಕು. ಇಷ್ಟು ಒಗ್ಗರಣೆಗೆ ತಗೊಂಡಿದ್ದೀನಿ. ಇದು ಮಸಾಲೆ, ಇದು ಒಗ್ಗರಣೆಗೆ ಈರುಳ್ಳಿ, ಇದು ನಮಗೆ ಇದು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ಇವಾಗ ಇಷ್ಟೇ ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು. ಶುಂಠಿ 1-2-3 ಕಾಯಿ ಮೆಣಸು. ಖಾರ ಹಾಕೋದಿಲ್ಲ ನನಗೆ, ಅದು ನಿಮಗೆ ಹಾಗೆ ನಮಗೆ ಖಾರಕ್ಕೆ ಬೇಕಂತ. ಅದು ಖಾರ ಇಲ್ಲ, ಮಸಾಲೆ ಅಷ್ಟು ಖಾರಕ್ಕೆ ಬೇಕಂತ. ಈ ಚಪಾತಿ ಮಾಡಿ ಇಟ್ಟಿದ್ದೀನಿ, ಇದರಲ್ಲಿ ಚಪಾತಿ ಉಂಟು. ಇದು ಫ್ರೈ ಮಾಡಿ ಬರ್ತೀನಿ, ಫ್ರೈ ಮಾಡಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ ಮಸಾಲೆ. ಒಂದು ಪ್ಯಾನ್ ಹಾಕುವ, ಇದು ಮಸಾಲೆ ತಣ್ಣಗಾಗಲಿ, ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ಲ. ಹಾಗೆಯೇ ಇಲ್ಲಿ ನಾನು ಪನ್ನೀರಿಗೆ ಸ್ವಲ್ಪ ಹಲ್ದಿ ಹಾಕಿ, ಉಪ್ಪು ಹಾಕಿ, ಉಪ್ಪು ಇದರಲ್ಲಿ ತುಂಬ ಉಂಟು, ಮಸಾಲೆಗೆ ಹಾಕುವಾಗ ನೋಡಿ ನೀವು. ಪನ್ನೀರಿಗೆ ಸ್ವಲ್ಪ ಉಪ್ಪು ಹಲ್ದಿ ಹಾಕಿ ನಾನು ಫ್ರೈ ಮಾಡ್ತೀನಿ. ಇವಾಗಲೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ, ಮತ್ತು ವಾಪಸ್ ಫ್ರೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ. ಮತ್ತು ಏನು ಹಾಕಲ್ಲ, ಹಲ್ದಿ ಮತ್ತು ಇದು ಫ್ರೈ ಮಾಡಲಿಕ್ಕೆ ತಕ್ಕ. ನೀವು ಹೇಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ನಾನು ಈಗ ಮಾಡೋದು ಪನ್ನೀರ್ ಮಸಾಲ. ನಾನು ಇದು ಮಸಾಲೆ ತಗೊಂಡಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಫ್ರೈ ಮಾಡಬೇಕಲ್ವಾ. ಫ್ರೈ ಮಾಡಿದರೆ ಟೇಸ್ಟ್ ಇರುತ್ತೆ ಪನ್ನೀರಿದ್ದು. ತಗೊಂಡಿದ್ದೀನಿ ನೋಡಿ.
ಫ್ರೈ ಮಾಡುವ. ಎಣ್ಣೆ ಬಿಸಿ ಆಗಿದೆ. ಮಗ ಶಾಲೆಗೆ ಹೋಗ್ತಾನೆ ಇವತ್ತು. ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರು. ಎಂತ ಗೊತ್ತಿಲ್ಲ, ನನ್ನ ಕಡೆ ಒಟ್ಟಿಗೆ ಇದ್ದದ್ದವನು ಯಾವಾಗಲೂ ಅಮ್ಮ 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 ಅಂತ ಇಲ್ಲಿ ಇದ್ದ. ಸ್ಕೂಲಿಗೆ ಹೋಗಿ ಹೇಗೆ ಕೂತ್ಕೊಳ್ತಾನೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಉಂಟು ಸ್ಕೂಲಲ್ಲೇ ಒಂದು ಇಬ್ಬರೂ ಇಲ್ಲ ಇವತ್ತು, ಬೇಜಾರು. ಇದು ಏಪ್ರಿಲ್ 2ನೇ ತಾರೀಕಿದ್ದು ನನ್ನ ಬ್ಲಾಗು. ಚೆನ್ನಾಗಿ ಫ್ರೈ ಆಗಲಿ. ಹುಡಿ ಆಗಬಾರ್ದು, ಮೆಲ್ಲನೆ ಮಾಡಿ. ಹುಡಿ ಆದರೆ ಕಷ್ಟ ಆಗುತ್ತೆ. ಮತ್ತು ಫ್ರೈ ಮಾಡುವಾಗ ಚೆನ್ನಾಗಿ ಮೆಲ್ಲಗೆ ಮಾಡಿ. ಮಸಾಲೆ ರುಬ್ಬಬೇಕು. ಮತ್ತು ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ರುಚಿ ಆಗುತ್ತೆ ತಿನ್ನಲಿಕ್ಕೆ. ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಪನ್ನೀರ್. ಸಾಕಿಷ್ಟು ಸಾಕು ನೋಡಿ. ಮಸಾಲೆ ಗ್ರೈಂಡ್ ಮಾಡುವಂಥ ಮಿಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ತಣ್ಣಗೆ ಆಯಿತು. ನನಗೆ ಬೇಗ ಇದ್ದದ್ದೇ ಅಂತ ಗೊತ್ತಂಡ ಮಕ್ಕಳನ್ನು ಬೇಗ ತಿನ್ನಿಸಿ 8:45 ಸ್ಕೂಲ್ಗೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಬೇಗ ಇದ್ದೆ. ಮಕ್ಕಳಿಗೋಸ್ಕರ 5 ಗಂಟೆಗೆ ಇದ್ದಿದ್ದೀನಿ. ಅದು ನನಗೆ ಪನ್ನೀರ್ ಮಸಾಲ ಮಗ ಎಲ್ಲಿ ಇಟ್ಟಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಇದು ಹಾಕ್ತೀನಿ, ಗೋಡಂಬಿ ಕೂಡ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಹಲ್ದಿ ಹಾಕ್ತೀನಿ. ಹಲ್ದಿ ಇವಾಗ ಬೇಕಾದರೂ ಹಾಕ್ಬೋದು, ಮತ್ತೆ ಹಾಕಬೇಕಾದ್ರೂ ಹಾಕ್ಬೋದು. ನಾನು ಇವಾಗಲೇ ಹಾಕ್ತೀನಿ, ಮತ್ತೆ ಹಾಕಲ್ಲ. ಸ್ವಲ್ಪ ಆಯಿತು. ಇದನ್ನು ಗ್ರೈಂಡ್ ಮಾಡಿ ಬರ್ತೀನಿ. ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಿಮಗೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಊರಿದ್ದು ತಂದದ್ದು ಖಾಲಿ ಆಯಿತು. ಅದಕ್ಕೆ ಸ್ವಲ್ಪ ಇದು ಹಾಕ್ತೀನಿ, ಬೇವ್ರೆ ಹಾಕಿ. ಹೆಚ್ಚು ಏನು ಹಾಕ್ಬೇಕಿಲ್ಲ, ಅದಕ್ಕೆ ನಾನು ಏನು ಹಾಕೋದಿಲ್ಲ. ನಿಮ್ಮ ಇಷ್ಟ ಪ್ರಕಾರ ಸಾಸಿವೆ ಎಲ್ಲ ಹಾಕ್ಬೋದು. ನನಗೆ ಇಷ್ಟ ಇಲ್ಲ, ಹಾಕಲ್ಲ ನಾನು. ಮತ್ತು ಸ್ವಲ್ಪ ಜೀರಿಗೆ ಅಂತೂ ಗ್ಯಾರಂಟಿ ಹಾಕ್ತೇನೆ. ಯಾವುದು ಇದಾಗಬಾರ್ದು ಅಂತ ಜೀರಿಗೆ ಹಾಕೋದು. ಜೀರಿಗೆ ನಿಮಗೆ ಖಾರಕ್ಕೆ ಬೇಕಾದರೆ ನಾನು ನೋಡ್ತೀನಿ. ಖಾರ ಇಲ್ಲ ಅಂದರೆ ನನಗೂ ಕೂಡ ಹಾಕಬೇಕು. ಇದು ನೋಡಿ, ಇದು ಹಾಕ್ತೀನಿ. ಖಾರ ಬೇಕಾದರೆ ನೀವು ಮೆಣಸಿನ ಹುಡಿ ಹಾಕ್ಬೋದು, ಅಚ್ಚ ಪುಡಿ ಹಾಕ್ಬೋದು. ನಾನು ಕೂಡ ಹಾಕ್ತೀನಿ. ನನಗೆ ಈಗ ನೋಡುವ, ಇದು ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಮಸಾಲೆ ರುಬ್ಕೊಂಡು ಬರ್ತೀನಿ ನಾನು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟು ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗುವಾಗಲೇ ನಾನು ಮಸಾಲೆ ಹಾಕ್ತೀನಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಿಮ್ಗೆ ಬೇಕಾದರೆ ಅಚ್ಚ ಖಾರದ ಪುಡಿ ಹಾಕ್ಬೋದು. ನಾನು ಕೂಡ ನೋಡ್ತೀನಿ. ಖಾರ ಇಲ್ಲ ಅಂದರೆ ನನಗೂ ಕೂಡ ಹಾಕಬೇಕು. ಖಾರ ಬೇಕು ನಮಗೆ. ಖಾರ ಇಲ್ಲ ಅಂದರೆ ನನ್ನ ಮಕ್ಕಳು ಕೂಡ, ದೊಡ್ಡ ಮಕ್ಕಳಿಗೆಲ್ಲ ಖಾರ ಬೇಕು ಅವನಿಗೆ. ದೊಡ್ಡ ಮಗನಿಗೆ ಯಾವತ್ತು ಖಾರನೇ. ಸ್ವಲ್ಪ ನೀರು ಕೂಡ ಹಾಕ್ತೀನಿ ನಾನು. ಗ್ರೇವಿ ನೋಡಿ, ಅಷ್ಟು ಟೊಮೆಟೊ ಹಾಕಿದ್ರು ಗ್ರೇವಿ ಎಷ್ಟು ಆಯಿತು ನೋಡಿ. ತುಂಬ ಕಮ್ಮಿ ಅಲ್ವಾ? ಗ್ರೇವಿ ಹೆಚ್ಚಾಗಿರಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಮತ್ತು ನೀರು ಹಾಕೋ. ಉಪ್ಪುಂಟು ಮಸಾಲೆಯಲ್ಲಿ. ಉಪ್ಪಿರುವಾಗ ನಾವು ಉಪ್ಪು ಹಾಕಬಾರ್ದು ಅಷ್ಟೇ. ಅದು ಫ್ರೈ ಆಗಲಿ. ಇದು ನೋಡಿ, ಮಸಾಲೆಗೆ ಸ್ವಲ್ಪ ನೀರು ಹಾಕ್ತೀನಿ. ಇದು ತಂದದ್ದೆ ಅದನ್ನು ಕಲಸಿ ಹಾಕುವ, ಇಲ್ಲಾಂದರೆ ಗಂಟು ಇರುತ್ತೆ. ಈ ರೀತಿ ಕಲಸಿದ್ರೆ ಆಯಿತು. ಇದರಲ್ಲಿ ಇದು ಫ್ರೈ ಆಗ್ತಾ ಉಂಟು ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು.
ಇದು ನೀರು ಹಾಕಿದ್ರೇ ಚೆನ್ನ. ಇದು ಮಸಾಲ ಕೂಡ ಫ್ರೈ ಆಗಲಿ ಅದರೊಟ್ಟಿಗೆ ಹಾಕ್ದೆ ಮಸಾಲ. ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿ ಇರುತ್ತೆ. ಮಕ್ಕಳಿಗೆ ಇಡ್ಲಿ ಬೇಕಂದಿದ್ರು, ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದೀನಿ. ಈ ಕರೆ ಲೈಟ್ ಇಲ್ಲ ಅಂದರೆ ಲೈಟ್ ಇಲ್ಲವೇ ಇಲ್ಲ. ರಾತ್ರಿ ಈವ್ನಿಂಗ್ 7 ಗಂಟೆಗೆ ಹೋಗಿದ್ದು, ಬಂದಿದ್ದು ರಾತ್ರಿ 3 ಗಂಟೆಗೆ. ಎಂತ ಮಾಡೋದು, ಮಕ್ಕಳು ಹೇಗೆ ಮಲಗಿದ್ರು ಅವರಿಗೆ ಗೊತ್ತು ಪಾಪ. ಉಪ್ಪುಂಟು ಇದರಲ್ಲಿ, ನೀವು ನೋಡ್ಕೊಂಡು ಹಾಕಬೇಕು ಯಾವತ್ತು. ಉಪ್ಪು ಯಾವುದಕ್ಕೂ ಕೂಡ ನೋಡ್ಕೊಂಡು ಹಾಕಿದ್ರೇ ಇದು ಚೆಂದ. ಇದಕ್ಕೆ ಬೇಕಾದರೆ ಗರಂ ಮಸಾಲೆ ಹಾಕ್ಬೋದು. ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತೀನಿ. ನಿಮಗೂ ಇಷ್ಟ ಪ್ರಕಾರ ನಿಮ್ಮದು. ನನಗೆ ಸ್ವಲ್ಪ ಹಾಕಬೇಕಂತ ಅನಿಸ್ತುಂಟು, ಹಾಗೆ ನೋಡಿ ಸ್ವಲ್ಪವೇ ಗರಂ ಮಸಾಲೆ ನನಗೆ ಹಾಕಬೇಕಂತ ಹಾಕ್ತೀನಿ. ಕೆಲವರು ಇದೆಲ್ಲ ಒಗ್ಗರಣೆಗೆಲ್ಲ ಹಾಕ್ತಾರೆ, ನಾನು ಹಾಕಲ್ಲ. ನನಗೆ ಅಷ್ಟು ಇಷ್ಟ ಅಲ್ಲ ಗರಂ ಮಸಾಲೆ ಹಾಕಿದ್ರೆ. ಅದು ಚೂರು ಪರಿಮಳಕ್ಕೆ ತಕ್ಕ ಹಾಕ್ತೀನಿ. ನೋಡಿ, ಖಾರ ಇಲ್ಲ, ಸ್ವಲ್ಪ ಖಾರದ ಹುಡಿ ಹಾಕ್ತೀನಿ. ನಿಮಗೆ ಬೇಕಾದರೆ ಆಪ್ಷನಲ್. ನಾನು ಸ್ವಲ್ಪ ಖಾರ ಕಮ್ಮಿ ಉಂಟು ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಖಾರದ ಹುಡಿ ಹಾಕ್ತೀನಿ. ನಿಮಗೆ ಬೇಕಾದಾಗಿ. ನನಗೆ ಸ್ವಲ್ಪ ಸಾಕು. ಇದು ಫ್ರೈ ಆಗ್ತುಂಟಲ್ವ, ಇವಾಗ ನಮಗೆ ನೀರು ಎಷ್ಟು ಬೇಕು ಹಾಕುವ. ಅದಕ್ಕಿಂತ ಮುಂಚೆ ನಾವು ಇದು ಬಟಾಣಿ ಬೇಯಿಸಿದ್ದೆ ಅಲ್ವಾ, ಅದನ್ನು ಹಾಕುವ. ಮಗ ಈಗ ಎದ್ದಿದ್ದಾನೆ ಬೇಗ, ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟಂತ. ಬೇಗ ಇದ್ದ ಮಗ, ಬೇಗ ಇದ್ದ, ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟಂತ. ನಾನು ಇಡ್ಲಿ ಬೇಕಂತ ಅಂದಿದ್ದಾನೆ. ಅದಕ್ಕೆ ಇಡ್ಲಿ ತನ್ನಿ ಹೊರಗಡೆಯಿಂದ, ಅಲ್ಲಿ ಇದ್ದಾರೆ, ನಮ್ಮ ಆಂಧ್ರದವರಿದ್ದಾರೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡುವ. ಬಟಾಣಿ ಹಾಕಿದ್ದೀನಿ ನೋಡಿದ್ರಲ್ವ. ಬಟಾಣಿ ಹಾಕಿದಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕುವ. ಸ್ವಲ್ಪ ಗ್ರೇವಿ, ನೀರು ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಜಾಸ್ತಿ ನೀರಾಗಿದ್ರೂ ಚೆನ್ನಾಗಿರಲ್ಲ. ಇಷ್ಟು ಸಾಕು ನಮಗೆ. ಸಂಜೆವರೆಗೆ ಮಗ ಎದ್ದ, ಅವನಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ಅವನಿಗೆ ನಿದ್ದೆ ಸರಿಯಾಗಿಲ್ಲ ಪಾಪ. ನನಗೆ ಪಾಪ ತೋರ್ತುಂಟು ಅವನನ್ನು ನೋಡುವಾಗ. ನನಗೆ ಗೊತ್ತಿಲ್ಲ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಅಂತ. ನೋಡಿ, ಇದು ಕುದಿ ಬರಲಿ ಚೆನ್ನಾಗಿ. ಇವಾಗ ನಾವು ಪನ್ನೀರನ್ನು ಹಾಕುವ. ಪನ್ನೀರನ್ನು ಹಾಕುವ. ಅದು ಸ್ವಲ್ಪ ಬೇಯಬೇಕಲ್ವ ಪನ್ನೀರು. ಪನ್ನೀರ್ ಅಂದರೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ನಿಜವಾಗ್ಲೂ ಪನ್ನೀರು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಇದು ಕ್ಯಾಲ್ಸಿಯಮ್ ಅದು ಎಲ್ಲ ಸಿಗುತ್ತೆ ಇದರಲ್ಲಿ, ಪನ್ನೀರಲ್ಲಿ. ಪನ್ನೀರು ಮಕ್ಕಳಿಗೆ ವಾರಕ್ಕೊಂದು 2 ಸಲ ಆದರೂ ಕೊಡಲೇಬೇಕು. ಇದು ತುಂಬ ದೇಹಕ್ಕೆ ಒಳ್ಳೆಯದು. ಎಲ್ಲದಕ್ಕೂ ಮಕ್ಕಳಿಗಂತೂ ದೊಡ್ಡವರಿಗಂತೂ ಒಳ್ಳೆಯದೇ. ಎಂದು ಗೊತ್ತುಂಟು, ಕ್ಯಾಲ್ಸಿಯಮ್ ಕಮ್ಮಿ ಇದ್ದವರು ಹಾಲು ಕುಡಿಯಲ್ಲ ಮಕ್ಕಳು. ಅವರಿಗೆ ಕೆಲವು ಮಕ್ಕಳು ಹಾಲು ಕುಡಿಯುವುದೇ ಇಲ್ಲ. ಆ ಮಕ್ಕಳಿಗೆಲ್ಲ ಈ ಥರ ಪನ್ನೀರ್ ಮಾಡಿ ಕೊಡಬೇಕು. ನನ್ನ ಮಕ್ಕಳು ಪನ್ನೀರನ್ನು ಸೈಡ್ಗೆ ಇಟ್ಟು ತಿಂತಾರೆ, ಆದರೆ ನಾನು ಬಿಡಲ್ಲ, ತಿನ್ನಿಸ್ತೀನಿ. ಪನ್ನೀರು ದೇಹಕ್ಕೆ ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು ಪನ್ನೀರು. ಅದು ಆದಷ್ಟು ನಾವು ಮನೆಯಲ್ಲೇ ಮಾಡಿದರೆ ಅದು ತುಂಬ ಒಳ್ಳೆಯದು. ನಾನು ಮನೆಯಲ್ಲಿ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪನ್ನೀರ್ ಮಸಾಲ. ಈಗ ಅದು ಕುದಿ ಬರಲಿ, ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಪನ್ನೀರ್ ಮಸಾಲ ರೆಡಿ ಆಯ್ತು ಅಂತಲೇ ಲೆಕ್ಕ. ನಾನು ಮಾಡಿದ ಪನ್ನೀರ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಸಾಕಿದು ಚೆನ್ನಾಗಿ ಆಗಿದೆ. ಇದು ಎಷ್ಟು ದಪ್ಪ ಆಯಿತು ನೋಡಿ. ಆಗ ತೆಳ್ಳಗಿತ್ತು, ಈಗ ದಪ್ಪ ಆಯಿತು. ದಪ್ಪ ಇರಲಿ, ಇಷ್ಟು ಬೇಕು ದಪ್ಪ. ಚೆನ್ನಾಗಾಗಿದೆ. ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಂಡೆ, ಮತ್ತು ಹಾಕಿದೆ, ಸರಿ ಆಯಿತು. ಈಗ ನಂದು ಇದು ಆಯಿತು. ಇದನ್ನು ಇದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರಿಸುವ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರಿಸಿದರೆ ಪನ್ನೀರ್ ಮಸಾಲ ಆಯಿತು. ಮಟಾರ್ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೂಪರ್ ಬಂದಿದೆ ನೋಡಿ.
ಹೌದು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತೆಂಗಿನಕಾಯಿ ಏನು ಬೇಡ ನೋಡಿ, ತೆಂಗಿನಕಾಯಿ ರೇಟು ಕೂಡ ತುಂಬ ಜಾಸ್ತಿ ಆಗಿದೆ. ಮತ್ತು ನನ್ನ ಮಗ ತೆಂಗಿನಕಾಯಿ ಹಾಕಿದ್ದು ತುಂಬ ಕಡಿಮೆ ತಿಂದು ಅವನಿಗೆ ಈಗ ಊಟ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂದು ಬರ್ತಾನೆ. ಅವನಿಗೋಸ್ಕರ ಮಕ್ಕಳಿಗೋಸ್ಕರ ನಾನು ಮಾಡೋದು. ಮಕ್ಕಳು ತಿನ್ನಬೇಕನ್ನೋ ಆಸೆ. ಮಕ್ಕಳು ತಿನ್ನಬೇಕು, ಅವ್ರು ತಿಂದರೆ ನಾನು ತಿಂದಾಗಿ ಅಷ್ಟೇ. ಈಗ ಬಂದ್ ಮಾಡುವ. ಆಲ್ಮೋಸ್ಟ್ ಕೆಲಸ ಎಲ್ಲ ಆಯ್ತು, ನಾನು ಬೇರೆ ಇದ್ದಿದ್ದೀನಿ. ಇನ್ನು ಮಕ್ಕಳಿಗೆ ತಿನ್ನಿಸಿ ಮಕ್ಕಳನ್ನು ಹೊರಡಿಸುವುದೇ ಒಂದು ಬಾಕಿ ಇಲ್ಲ ಅಂದರೆ ಮತ್ತೆಲ್ಲ ಆಲ್ಮೋಸ್ಟ್ ಆಯ್ತು ನನ್ನ ಕೆಲಸ. ನೀವು ಬಂದ್ ಮಾಡುವ ಆಯಿತಾ. ಪನ್ನೀರ್ ಗ್ರೇವಿನ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ ಆ್ಯಂಡ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡದಿದ್ದವರು ಸಬ್ ಮಾಡಿ ನೋಡಿ. ನಾನು ಪನ್ನೀರ್ ಮಾಡಿದ ಪನ್ನೀರ್ ಗ್ರೇವಿ ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತದೆ. ಹಾಗೆಯೇ ಚಪಾತಿಗೆ, ರೈಸಿಗೆ, ಎಲ್ಲದಕ್ಕೂ, ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಪನ್ನೀರನ್ನು ಮಕ್ಕಳಿಗೆ ಹೆಚ್ಚಾಗಿ ಕೊಟ್ಟರೆ ನಾವು ಮಕ್ಕಳದ್ದು ವಜನ್, ಮಕ್ಕಳದ್ದು ತೂಕ ಮತ್ತು ಬ್ರೈಂಡ್ ಎಲ್ಲ ಒಳ್ಳೆಯದಾಗುತ್ತೆ ಪನ್ನೀರಿಂದ. ಪನ್ನೀರನ್ನು ನಾವು ಮಕ್ಕಳಿಗೆ ವಾರಕ್ಕೊಂದು 2 ಸಲ ಆದರೂ ಕೊಟ್ಟರೆ ಮಕ್ಕಳಿಗೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಪ್ರೋಟೀನ್ ಅದೆಲ್ಲ ತುಂಬ ದೇಹಕ್ಕೆ ಸಿಗುತ್ತೆ ಅವರಿಗೆ. ಪನ್ನೀರ್ ಕೆಲವು ಮಕ್ಕಳು ಪನ್ನೀರ್ ತಿನ್ನಲ್ಲ ಅಂತೀರ. ಪನ್ನೀರ್ ತಿನ್ನದವರಿಗೆ ಏನು ಮಾಡಬೇಕಂತ ಗೊತ್ತಾ, ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ ಕೊಡಿ. ಆಗ ತಿಂತಾರೆ ಮಕ್ಕಳು, ರುಚಿ ಬಂದು. ನನ್ನ ಮಕ್ಕಳು ತಿಂತಾರೆ, ಅದಕ್ಕೆ ಅಂದಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ. ಹಾಗೆಯೇ ನೀವು ಸಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.